ಮಂಗಳೂರು ಜಿಲ್ಲಾ ಕಾರಾಗೃಹದಲ್ಲಿನ ಸುಮಾರು 15ಕ್ಕೂ ಅಧಿಕ ಕೈದಿಗಳು ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ನಿನ್ನೆ ಮಧ್ಯಾಹ್ನ ಆಹಾರ ಸೇವಿಸಿದ ಕೆಲ ಸಮಯದ ಬಳಿಕ ಕೈದಿಗಳು ವಾಂತಿ ಮಾಡಲು ಆರಂಭಿಸಿದ್ದಾರೆ. ಇನ್ನು ಕೆಲವರಿಗೆ ವಾಂತಿ, ಬೇಧಿ ಎರಡೂ ಕೂಡ ಕಾಣಿಸಿಕೊಂಡು ತಲೆ ಸುತ್ತು ಬಂದು ಬಿದ್ದಿದ್ದಾರೆ. ಕೈದಿಗಳ ಆರೋಗ್ಯದಲ್ಲಿ ಏರುಪೇರು ಕಾಣಿಸಿಕೊಂಡ ತಕ್ಷಣ ಜೈಲಿನ ಅಧಿಕಾರಿಗಳು ಭದ್ರತೆಯೊಂದಿಗೆ ಅನಾರೋಗ್ಯಕ್ಕೆ ಒಳಗಾದವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಸ್ಪತ್ರೆ ವೆನ್ಲಾಕ್ಗೆ ಹಲವರು ಒಳರೋಗಿಗಳಾಗಿ ದಾಖಲಾಗಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಫುಡ್ ಪಾಯ್ಸನ್ ಆಗಲು ನಿಖರ ಕಾರಣ ಇನ್ನೂ ಗೊತ್ತಾಗಿಲ್ಲವಾಗಿದ್ದು, ನೀರು ಅಥವಾ ಸೇವಿಸಿದ ಆಹಾರದಲ್ಲಿ ವಿಷ ಪದಾರ್ಥ ಬಿದ್ದಿರುವ ಶಂಕೆ ವ್ಯಕ್ತವಾಗಿದೆ. ಸದ್ಯ ಆಸ್ಪತ್ರೆಗೆ ದಾಖಲಾಗಿರುವ ಕೆಲ ಕೈದಿಗಳು ತೀವ್ರ ಅಸ್ವಸ್ಥರಾಗಿದ್ದು, ಇನ್ನು ಕೆಲವರು ಆಸ್ಪತ್ರೆಯಲ್ಲಿ ಚೇತರಿಸಿಕೊಳ್ಳುತ್ತಿದ್ದಾರೆ. ಇವತ್ತು ಮಧ್ಯಾಹ್ನದು ಲಂಚ್ ಆದ ನಂತರ ನಮ್ಮ ಡಿಸ್ಟ್ರಿಕ್ಟ್ ಜೈಲಲ್ಲಿ ಕೆಲವು ಖೈದಿಗಳು ಹೊಟ್ಟೆ ನೋವು ಮತ್ತು ಅದು ಅವರು ಕಂಪ್ಲೇಂಟ್ ಕೊಟ್ಟಿದ್ದರು. ಆಮೇಲೆ ವಾಂತಿ ಮತ್ತು ಬೇರೆ ಬೇರೆ ರೀತಿ ಅವ್ರ ಕಂಪ್ಲೇಂಟ್ ಬಂದ ನಂತರ ಏಕಾಏಕಿ ಸುಮಾರು 4-4:30 ಮಧ್ಯ ಸುಮಾರು 40ಕ್ಕಿಂತ ಹೆಚ್ಚು ಖೈದಿಗಳಿಗೆ ಇದು ಹೊಟ್ಟೆ ಸಮಸ್ಯೆ ಮತ್ತು ವಾಮಿಟಿಂಗ್ ಮತ್ತು ಲೂಸ್ ಮೋಷನ್ದು ಸಮಸ್ಯೆಗಳು ಬಂದ ನಂತರ ಇಮಿಡಿಯೇಟ್ಲಿ ಆ ಮಾಹಿತಿ ನಮಗೆ ಡಿಸ್ಟ್ರಿಕ್ಟ್ ಸೂಪ್ರಿಂಟೆಂಡೆಂಟಿಂದ ಬಂತು. ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳು ಅಲ್ಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಾವು ನಮ್ಮ ಪೊಲೀಸ್ ವ್ಯಾನ್ ಮತ್ತು ಜೈಲ್ದು ವ್ಯಾನ್ ಮುಖಾಂತರ ಎಲ್ಲ ಈ ಖೈದಿಗಳಿಗೆ ಇಲ್ಲಿ ವೆನ್ಲಾಕ್ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀವಿ. ಇಲ್ಲಿವರೆಗೆ ಸುಮಾರು ಒಂದು 45 ಜನ ಖೈದಿಗಳು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ. ನಂತರ ಇಮಿಡಿಯೇಟ್ಲಿ ನಾವು ಡಿಸ್ಟ್ರಿಕ್ಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಅವರು ಅಲ್ಲಿ ಜೈಲ್ಗೆ ವಿಸಿಟ್ ಕೊಟ್ಟು ಅಲ್ಲಿ ವಾಟರ್ ಸ್ಯಾಂಪಲ್ಸ್ಗೆ ಮತ್ತು ಊಟ ಏನು ಬಳಕೆ ಮಾಡಿದ್ದಾರೆ ನಿನ್ನೆಯಿಂದ ಅದೆಲ್ಲ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಈಗ ಅದರದ್ದು ಪರಿಶೀಲನೆ ಮಾಡ್ತಾಯಿದ್ದಾರೆ. ಪ್ರಾರಂಭಿಕ ಮಾಹಿತಿ ಪ್ರಕಾರ ಜೈಲಲ್ಲಿ ಇದು ವೆನ್ಲಾಕ್ ಹಾಸ್ಪಿಟಲಲ್ಲಿ ಒಬ್ಬರು ತುಂಬ ಸೀರಿಯಸ್ ಇದ್ದಾರೆ, ಅವ್ರಿಗೆ ಹೊಸ ICUಲಿ ಅಡ್ಮಿಟ್ ಮಾಡ್ತಾರೆ. ನಂತರ ಮಿಕ್ಕಿದ್ದು 44 ಜನ ಈಗ ಸ್ಟೇಬಲ್ ಇದ್ದಾರೆ, ಅವರಿಗೆ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಆದರೆ ಇನಿಷಿಯಲ್ ಇನ್ಫಾರ್ಮೇಷನ್ ಪ್ರಕಾರ ಬಹುಶಃ ಇವತ್ತು ಮಧ್ಯಾಹ್ನ ಅಥವಾ ಅರ್ಲಿ ಮಾರ್ನಿಂಗ್ ಫುಡಲ್ಲಿ ಮೇ ಬಿ ಕಂಟಾಮಿನೇಷನ್ ಇರ್ಬೋದು, ಅವ್ರ ಇಶ್ಯೂ ಇರ್ಬೋದು, ಅದರಿಂದ ಈ ಫುಡ್ ಪಾಯ್ಸನಿಂಗ್ದು ಸಮಸ್ಯೆ ಆಗಿದೆ. ಬಟ್ ನಾವು ಸಿಟಿ ಪೊಲೀಸಿಂದ ನಾವು ಎಲ್ಲರಿಗೂ ಈಗ ನೋಡ್ಕೊಡ್ತಾ ಇದ್ದೀವಿ ಮತ್ತು ಭದ್ರತೆ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಈಗ ಇದು ಸುಪ್ರೀಂಟೆಂಡೆಂಟ್ ಜೈಲ್ಗೆ ಕೇಳುವಾಗ ಇಲ್ಲಿ ಮಧ್ಯಾಹ್ನ ಇವತ್ತು ಅವಲಕ್ಕಿ ಮತ್ತು ಸಾಂಬಾರು ರೈಸ್ದು ಅವರು ತಿಂದಿರ್ಬೋದು, ಅದರಿಂದ ಈ ಸಮಸ್ಯೆ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮಿಕ್ಸ್ ಆಗಿದೆಯಲ್ಲ, ಕೆಲವು ವಾರ್ಡ್ಗಳಲ್ಲಿ ಮಾತ್ರ ಆಗಿದೆ. ಅಲ್ಲಿ ಸುಮಾರು 350 ಜನ ಖೈದಿಗಳು ಇದ್ದಾರೆ. ಇಲ್ಲಿ ಈಗ ಅಡ್ಮಿಟ್ 45 ಜನ ಆಗಿದ್ದಾರೆ ಮತ್ತು ಅವರು ಎಲ್ಲ ಮಿಕ್ಸ್ ವಾರ್ಡಿಂದ ಇದ್ದಾರೆ, ನಾಟ್ ಪರ್ಟಿಕ್ಯುಲರ್ ವಾರ್ಡ್. ಸೊ ಅದು ಕೂಡ ಈಗ ತನಿಖೆ ಮಾಡಬೇಕು ಹೇಗೆ ಆಯಿತು.